ಹಣದ ವ್ಯವಹಾರಕ್ಕೆ ಸಂಬಂಧಿಸಿ ಯಕ್ಷಗಾನ ಕಲಾವಿದನೊಬ್ಬನನ್ನ ಮನೆಯಲ್ಲಿ ಕೂಡಿ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಬಗ್ಗೆ ಪಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಡುಬಿದ್ರೆ ನಡಪಾಲು ಗ್ರಾಮದ ನಿತಿನ್ ಆಚಾರ್ಯ ಹಲ್ಲೆಗೊಳಗಾದವರು. ಕಲಾವಿದರಾಗಿದ್ದು ಸಸಿತ್ಲು ಭಗವತಿ ಯಕ್ಷಗಾನ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಆದರೆ ಇವರಿಗೆ ಹಲ್ಲೆ ನಡೆಸಿದ್ದು ಇವರದೇ ಸ್ನೇಹಿತ ಪಾವಂಜೆ ಮೇಳದ ಕಲಾವಿದ ಸಚಿನ್ ಉದ್ಯಾವರ. ಇವರು ತನ್ನ ತಂದೆ ಕುಶಾಲಪ್ಪ ಜೊತೆ ಸೇರಿ ನಿತಿನ್ ಆಚಾರ್ಯ ಅವರಿಗೆ ಹಲ್ಲೆಯನ್ನ ನಡೆಸಿದ್ದಾರೆ. ಹಣದ ವಿಚಾರವಾಗಿ ಈ ಒಂದು ಗಲಾಟೆ ನಡೆದಿದೆ. ನಿತಿನ್ ಆಚಾರ್ಯ ಸಚಿನ್ ಅವರಿಂದ ಒಂದಷ್ಟು ಹಣವನ್ನ ಪಡೆದುಕೊಂಡಿದ್ರು. ಇದಕ್ಕೆ ಪ್ರತಿಯಾಗಿ ಬಡ್ಡಿಯನ್ನ ಕಟ್ತಾ ಇದ್ರು. ಆದರೆ ಇತ್ತೀಚೆಗೆ ಅವರ ಮಧ್ಯೆ ಹಣದ ವಿಚಾರವಾಗಿ ಮಾತುಕತೆಯಾಗಿತ್ತು. ಇದರ ಮುಂದುವರಿದ ಭಾಗವಾಗಿ ಸಚಿನ್ ಉದ್ಯಾವರ ಹಾಗೂ ಅವರ ತಂದೆ ನಿತಿನ್ ಆಚಾರ್ಯ ಅವರನ್ನ ಕಾರಿನಲ್ಲಿ ಹಾಕಿಕೊಂಡು ಹೋಗಿ ಉದ್ಯಾವರದ ಮನೆಯಲ್ಲಿ ಕೂಡಿ ಹಾಕಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಪಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನು ನಿತಿನ್ ಆಚಾರ್ಯ, ಪಡುಬಿದ್ರೆ ಯಕ್ಷಗಾನ ಕಲಾವಿದ, ಸಸಿತ್ಲು ಮೇಳ. 5 ವರ್ಷದಿಂದ ಕೊರೋನಾ ಟೈಮಲ್ಲಿ ಕಷ್ಟ ಇತ್ತು. ಸಚಿನ್ ಅನ್ನುವ ವ್ಯಕ್ತಿ ಹತ್ರ ತಗೊಂಡಿದ್ದೇನೆ ಹಣ 1.85 ತಗೊಂಡಿದ್ದೇನೆ. ಅದಕ್ಕೆ 1 ವರ್ಷ ಬಡ್ಡಿ ಕಟ್ಟಿದ್ದೇನೆ. ಬಡ್ಡಿ ಕಟ್ತಾ ಇದ್ದೇನೆ. ಸಚಿನ್ ಅಮೀನ್ ಅಂತ ಬಡ್ಡಿ ಉದ್ಯಾವರದಲ್ಲಿ ಇರೋದು. ಅಲ್ಲೇ ಇರೋದು. ಫೈನಾನ್ಸ್ ಅಲ್ಲ, ಕೈ ಸಾಲ ಬಡ್ಡಿಗೆ ಅಂತ ತಗೊಂಡದ್ದು. ಅದಕ್ಕೆ ಬಡ್ಡಿ ಕಟ್ತಿದ್ದೆ 20% ಬಡ್ಡಿ. 20% ಒಪ್ಪಿಕೊಂಡೆ ತಗೊಂಡದ್ದು. ಫೈನಾನ್ಸ್ ಅಲ್ಲಿ ಕಟ್ತಾ ಇದ್ದೆ ನಾನು ಹಣ. ಮತ್ತೆ ನನಗೂ ಅನಿವಾರ್ಯತೆ ಇತ್ತು, ಅವನಿಗೆ ಅನಿವಾರ್ಯತೆ ಇತ್ತು. ಹಾಗೆ ಚಿನ್ನ ಇಟ್ಟು ಕೊಟ್ಟಿದ್ದ. ಅದನ್ನು ಹಿಂದೆ ಕೊಟ್ಟಿದ್ದೇನೆ ನಾನು. ಅದನ್ನು 1.80ಕ್ಕೆ ಆ್ಯಡ್ ಮಾಡಿ 4.5 ಲಕ್ಷ ಮಾಡಿ, ಹಿಂದೆ ಕೊಟ್ಟ ಚಿನ್ನಕ್ಕೆ ಯಾವುದೇ ದಾಖಲೆ ಇಲ್ಲ ಅವನಿಗೆ. ಅದನ್ನು ಹಿಂದೆ ಕೊಟ್ಟ ಮೇಲೆ ಕೂಡ 4.5 ಲಕ್ಷಕ್ಕೆ ಬಡ್ಡಿ ತಗೊಳ್ತಿದ್ದ. ನಾನು ಅದನ್ನು ಯಾರ ಹತ್ರ ಕೂಡ ಹೇಳಿಲ್ಲ. ನಾನು ಮುಚ್ಚಿಟ್ಟೆ, ಹೆದರಿ ಮುಚ್ಚಿಟ್ಟೆ. ಯಾಕಂದರೆ ಜೀವ ಬೆದರಿಕೆ ಇತ್ತು ತುಂಬ.